ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ಡೋಂಟ್ ಸ್ಕಿಪ್ ಮೈ ಆ್ಯಡ್ಸ್. ನನ್ನ ಆ್ಯಡ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ನೋಡಿ ಯಾವ ಥರ ಮೊನೆಟೈಸೇಷನ್ ವರ್ಕ್ ಆಗುತ್ತೆ, ಎಷ್ಟು ವೀವ್ ಆದಮೇಲೆ ಎಷ್ಟು ಎಷ್ಟು ಡಾಲರ್ಸ್ ಬರುತ್ತೆ. ಆ ಥರ ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಆದರೆ ಅವ್ರಿಗೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಆ ಥರ ಏನಾದರೂ ಇದ್ದರೆ ಅವ್ರಿಗೂ ನೀವು ಇದರಿಂದ ಹೆಲ್ಪ್ ಮಾಡ್ಬೋದು. ಪೋಲ್ ಮಾಡಿದ್ದೆ, ನನ್ನ ಚಾನೆಲ್ನ ಹೆಸರನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪೋಲ್ ಮಾಡಿದ್ದೆ. ಬಟ್ ಅದಾದಮೇಲೆ ನನಗೆ ಇವಾಗ ತುಂಬ ಜನ ಕೇಳಿದ್ರಿ, ನೀವು ಹೆಸರು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರಿ ಬಟ್ ಮಾಡಿಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ಞಾ ಜೈನ್, ಕೆನಡಾದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗದು ನೋಟಿಫೈ ಮಾಡುತ್ತೆ. ನನ್ನ ಹತ್ರ ತುಂಬ ಜನ ಮೇಲ್ ಮಾಡಿ ನನಗೆ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ನನ್ನ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಸರಿ ಕೇಳಿದ್ರು, ಯಾವ ಥರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ಯಾವ ಥರ ಎಡಿಟ್ ಮಾಡೋದು, ಹೆಂಗೆ ವೀವ್ಸ್ ಯಾವ ಥರ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ನನಗೆ ತುಂಬ ಸರಿ ಕೇಳಿದರು. ಆದರೆ ನಾನು ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ಹೇಳಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಇನ್ನೂ ಯೂಟ್ಯೂಬ್ಗೆ ಹೊಸೊಬ್ಬಳೆ. ಯಾಕಂದರೆ ನಾನು ಒಂದು ಚಾನಲ್ ಶುರು ಮಾಡಿ ಒಂದು 3 months ಅಷ್ಟೇ ಆಗಿದೆ, 3 to 4 months ಅಷ್ಟೇ ಆಗಿರೋದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಒಂದು ಆಫ್ಟರ್ 3-4 months ನನಗೆ ಇವಾಗ ಒಂದು ಸ್ವಲ್ಪ ಬೇಸಿಕ್ಸ್ ಏನು, ಯಾವ ಥರ ಆಗುತ್ತೆ ಯೂಟ್ಯೂಬ್, ಯಾವ ಥರ ನಡೆಯುತ್ತೆ ಅಂತ ನನಗೆ ಒಂದು ಸ್ವಲ್ಪ ಗೊತ್ತಾಗಿದೆ ಇವಾಗ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಇವತ್ತು ಬಂದಿದ್ದೀನಿ ನಾನು. ಫಸ್ಟ್ ಆಫ್ ಆಲ್, ನಾನು ಏನು ಎಕ್ಸ್ಪರ್ಟ್ ಅಲ್ಲ, ನಾನು ಮೊದಲೇ ಹೇಳ್ಬಿಡ್ತೀನಿ. ನನಗೆ ಏನು ಗೊತ್ತಿದೆ, ನನಗೆ ಇಲ್ಲಿ ತನಕ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಎಷ್ಟು ಗೊತ್ತಾಗಿದೆ ಅದ್ರ ಬಗ್ಗೆ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಎಲ್ಲದಕ್ಕಿಂತ ಮುಂಚೆ ನೀವು ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಮೊದಲನೇದಾಗಿ ನೀವು ಯಾವುದ್ರ ಬಗ್ಗೆ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಡಿಸೈಡ್ ಮಾಡಿ. ಲೈಕ್ ನೀವು ಕುಕಿಂಗ್ ಚೆನ್ನಾಗಿ ಮಾಡ್ಬೋದು, ಅಥವಾ ಲೈಫ್ ಸ್ಟೈಲ್, ಫ್ಯಾಷನ್ ಬಗ್ಗೆ, ಆರ್ ನೀವು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ಒಳ್ಳೆ ನಿಮಗೆ ಟ್ಯಾಲೆಂಟ್ ಇರ್ಬೋದು, ಅಥವಾ ಇನ್ನೂ ಏನಾದರೂ DIYs ಏನಾದರೂ ಟಿಪ್ಸ್ ಕೊಡೋದು, ಆ ಥರ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್, ಅದೆಲ್ಲ ಏನಾದರೂ ನಿಮ್ಗೆ ಆ ಥರದ್ದೆಲ್ಲ ಒಂದು ಟ್ಯಾಲೆಂಟ್ ಇದೆ ಅಂತ ಅಂದರೆ ಫಸ್ಟ್ ಚೂಸ್ ಮಾಡ್ಕೊಳ್ಳಿ. ನೀವು ಯಾವುದರಲ್ಲಿ ಕೆಪೇಬಲ್ ಆಗಿದ್ದೀರಾ, ನೀವು ಯಾವ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನೀವು ಫಸ್ಟ್ ಚೂಸ್ ಮಾಡಿ. ಅಕಸ್ಮಾತ್ ನಿಮಗೆ ಕನ್ಫ್ಯೂಷನ್ ಇದೆ, ಲೈಕ್ ಇವಾಗ ಒಂದು ಕುಕಿಂಗ್ ಅಂತ ಕುಕಿಂಗ್ ಮಾಡ್ಬೋದು, ಅಥವಾ ಬೇರೆ ಇನ್ನೇನಾದರೂ ಡೈಲಿ ವ್ಲಾಗ್ಸ್ ಆ ಥರ ಮಾಡ್ಬೋದು, ಆ ಥರ ಕನ್ಫ್ಯೂಷನ್ಸ್ ಇದೆ ಅಂದರೆ ಒಂದು ಟಾಪಿಕ್ ತೊಗೊಳ್ಳಿ. ಇವಾಗ ನಾನು ಕುಕಿಂಗ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಎಷ್ಟು ಆಪ್ಷನ್ಸ್ ಕೊಡ್ಬೋದು, ನೀವು ಎಷ್ಟು ವೀಡಿಯೋಸ್ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ಅನ್ನೋದನ್ನು ಒಂದ್ಸರಿ ಡಿಸೈಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನೀವು ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಆ ಒಂದು ಕ್ಯಾಟಗರಿಯಲ್ಲಿ ನಾನು ಸ್ಟಕ್ ಆಗ್ತೀನಿ ಅಂತ ಅನಿಸಿದ್ರೆ ಅದನ್ನು ಒಂದು ಕನ್ಸಿಡರ್ ಮಾಡಿ. ಬಟ್ ಬೇರೆ ಒಂದು ಫೀಲ್ಡನ್ನು ಕನ್ಸಿಡರ್ ಮಾಡಿಕೊಂಡು ಎರಡೂ ಒಂದು ನಿಮ್ಮ ಏನು ಕೆಪಾಸಿಟಿ ಇದೆ ಅದು ಎರಡನ್ನೂ ಮರ್ಜ್ ಮಾಡಿಬಿಟ್ಟು ಒಂದು ಚಾನಲ್ ಮಾಡಿ. ಇವಾಗ ನನ್ನನ್ನೇ ತಗೊಂಡ್ರೆ, ನಾನು ಆ್ಯಕ್ಚುಲಿ ಚಾನಲ್ ಶುರು ಮಾಡಿದ್ದು ನಾನು ಕೆನಡಾ ಬಂದಮೇಲೆ. ಇಲ್ಲಿ ಕೆನಡಾ ತೋರಿಸೋಣ, ಇಲ್ಲಿ ಯಾವ ಥರ ಇದೆ, ಯಾವ ಥರ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ ಇದೆ, ಹಾಗೆ ಇಲ್ಲಿನ ಟೆಂಪ್ರೇಚರ್ ಆಗಿರ್ಬೋದು, ಅಥವಾ ಏನು ಇಲ್ಲಿನ ಸ್ಪೆಷಾಲಿಟಿ ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಚಾನಲ್ ಶುರು ಮಾಡಿ ಒಂದು 2 monthsಗೆ ಲಾಕ್ಡೌನ್ ಆಗಿಬಿಡ್ತು. ಕೆನಡಾ ಯಾಕೆ ಫುಲ್ ಹೋಲ್ ವರ್ಲ್ಡೇ ಲಾಕ್ಡೌನ್ ಆಗಿಬಿಡ್ತು. ಸೊ ಮನೆಯಿಂದ ಹೊರಗಡೆ ಕಾಲಿಡೋಕೆ ಆಗದೇ ಇರೋವಂಥ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಅಂಥದ್ರಲ್ಲಿ ನಾನು ಎಲ್ಲಿಂದ ಕೆನಡಾ ತೋರಿಸ್ಲಿ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಜಸ್ಟ್ ಒಂದು ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಕಂಟಿನ್ಯೂಯೇಷನ್ ಆಗಿ ನನ್ನ ಒಂದು ಏನೇನು ನನಗೆ ಗೊತ್ತಿದೆ ಅದನ್ನು ನಾನು ಇವಾಗ ಕಂಟಿನ್ಯೂ ಮಾಡಿಕೊಂಡು ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಟಾಪಿಕ್ ಚೂಸ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಒಂದು ಹೆಸರು ಚೂಸ್ ಮಾಡೋದು, ನಿಮ್ಮ ಚಾನಲ್ಗೆ ಸೂಟ್ ಆಗುವಂಥ ಹೆಸರು. ಅಂದರೆ ಇವಾಗ ನೀವು ಕುಕಿಂಗ್ ಚಾನಲ್ಗೆ ಕುಕಿಂಗ್ ಬಗ್ಗೆ ಮಾಡ್ತಾ ಇದ್ದೀರಾ ಅಂದರೆ, ಕುಕಿಂಗ್ ರಿಲೇಟೆಡ್ ಆಗಿರೋ ಥರ ಒಂದು ಒಳ್ಳೆ ಹೆಸರನ್ನು ಚೂಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ಬರೀ ಕುಕಿಂಗ್ ಮಾತ್ರ ಅಲ್ಲ, ಬೇರೆ ಫೀಲ್ಡಲ್ಲೂ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದರೆ ಏನು ಬೇಕಾದರೂ ಹೆಸರು ಕೊಡ್ಬೋದು. ನಿಮ್ಮ ಹೆಸರನ್ನೇ ಕೊಡ್ಬೋದು, ನಿಮ್ಮ ಚಾನಲ್ಗೆ ಏನು ಬೇಕಾದರೂ ಕೊಡ್ಬೋದು. ಬಟ್ ಒನ್ಸ್ ನೀವು ಒಂದು ಹೆಸರಂತ ಕೊಟ್ಟ ಮೇಲೆ ಸ್ಟಾರ್ಟಿಂಗಲ್ಲೇ ಕರೆಕ್ಟಾಗಿ ಒಂದು ಮೈಂಡ್ ಡಿಸೈಡ್ ಮಾಡಿಕೊಂಡು ಒಂದು ಹೆಸರಂತ ಇಟ್ಬಿಡಿ. ಬಟ್ ಆಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಒಂದು 2 months ಆಯಿತು, 3 months ಆಯಿತು, ಏನೂ ಆಗ್ತಾ ಇಲ್ಲ ಅಥವಾ ಆ ಥರ ಹೇಳ್ಬಿಟ್ಟು ಚೇಂಜ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಸೊ ನೀವು ಒಂದು ಹೆಸರು ಕೊಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಒಂದು ಫರ್ಮ್ ಮೈಂಡಲ್ಲಿ ಇದೇ ನಾನು ಹೆಸರಿಟ್ಕೊಂಡಿರ್ತೀನಿ, ಯಾವಾಗಲೂ ಚೇಂಜ್ ಮಾಡಲ್ಲ ಅಂತ, ಅದಕ್ಕೆ ಸ್ಟಿಕ್ ಆಗಿಬಿಟ್ಟು ಒಂದು ಚಾನಲ್ಗೆ ಹೆಸರು ನಾಮಕರಣ ಮಾಡಿ. ನಾನು ಇದೇ ಕಾರಣಕ್ಕೋಸ್ಕರ ನಾನೊಂದು ಪೋಲ್ ಮಾಡಿದ್ದೆ, ನನ್ನ ಚಾನಲ್ನ ಹೆಸರನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪೋಲ್ ಮಾಡಿದ್ದೆ. ಬಟ್ ಅದಾದಮೇಲೆ ನನಗೆ ಇವಾಗ ತುಂಬ ಜನ ಕೇಳಿದ್ರಿ, ನೀವು ಹೆಸರು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರಿ ಬಟ್ ಮಾಡಿಲ್ಲ ಅಂತ. ಇದೇ ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ.
ಏನಾಗುತ್ತೆ ಅಂದರೆ ನೀವೊಂದು ಚಾನೆಲ್ ಕ್ರಿಯೇಟ್ ಮಾಡಾದ್ಮೇಲೆ ಒಂದು 2-3 ಮಂತ್ಸ್ ಆದಮೇಲೆ ನೀವು ಚೇಂಜ್ ಮಾಡಕ್ಕೆ ಹೋದ್ರೆ ಒಂದು ಚಾನಲ್ ನೇಮನ್ನು, ಅದು ನಿಮ್ಮ ಚಾನಲ್ಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಥರ ಅಂದರೆ ಒಂದು ಚಾನಲ್ ಕ್ರಿಯೇಟ್ ಆದಮೇಲೆ ಗೂಗಲ್ ಅದಕ್ಕೊಂದು ರ್ಯಾಂಕಿಂಗ್ಸ್ ಅಂತ ಕೊಟ್ಟಿರುತ್ತೆ. ಅಂದರೆ ಒಂದು ಜನಗಳಿಗೆ ರೆಕಮೆಂಡ್ ಮಾಡ್ತಾ ಇರುತ್ತೆ ವೀಡಿಯೋಸನ್ನು. ಅಕಸ್ಮಾತ್ ನೀವು ಮತ್ತೆ ಹೊಸದಾಗಿ ಚಾನೆಲ್ ನೇಮ್ ಚೇಂಜ್ ಮಾಡಿದ್ರೆ ಅದೊಂಥರ ನೀವು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿರೋ ಥರ ಆಗುತ್ತೆ. ಸೊ ಆವಾಗ ನಿಮಗೆ ಸಿಗ್ತಾ ಇರೋವಂಥ ವೀವ್ಸ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಿಡ್ಲಲ್ಲಿ ಮತ್ತೆ ಯಾವತ್ತೂ ಚೇಂಜ್ ಮಾಡಕ್ಕೆ ಹೋಗದೆ ಒಂದು ಫರ್ಮ್ ಮೈಂಡಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಒಳ್ಳೆ ಹೆಸರನ್ನ ಡಿಸೈಡ್ ಮಾಡಿ ಚಾನಲ್ಗೆ. ಎರಡನೇದಾಗಿ ನಾನು ಹೇಳ್ತಾ ಇರೋದು ವಿಡಿಯೋ ಕ್ವಾಲಿಟಿ. ಅಂದ್ರೆ ನೀವು ಇವಾಗ ಒಂದು ಚಾನೆಲ್ ಸ್ಟಾರ್ಟ್ ಮಾಡ್ತೀನಿ, ನಾನು ವಿಡಿಯೋ ಮಾಡಬೇಕು, ಆದ್ರೆ ನನ್ನ ಹತ್ರ ಒಂದು ಕ್ಯಾಮೆರಾ ಇಲ್ಲ, ಹೆಂಗ್ ಮಾಡೋದು ಅಂತ ನನ್ನ ಹತ್ರ ತುಂಬಾ ಜನ ಕೇಳಿದ್ದಾರೆ. ಆದ್ರೆ ಇದಕ್ಕೆ ನಾನು ಹೇಳ್ತೀನಿ, ನಿಮಗೆ ಬ್ಲಾಗಿಂಗ್ ಚಾನೆಲ್ ಶುರು ಮಾಡೋಕ್ಕೆ ನಿಮಗೆ ಖಂಡಿತವಾಗ್ಲೂ ಒಂದು ಎಕ್ಸ್ಪೆನ್ಸಿವ್ ಕ್ಯಾಮ್ರಾದ ಅವಶ್ಯಕತೆನೇ ಇಲ್ಲ. ನೀವು ಆರಾಮಾಗಿ ನಿಮ್ಮ ಹತ್ರ ಇರೋ ಫೋನ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ನಿಮಗೆ ಗೊತ್ತೇ ಇದೆ, ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲೂ ನೀವು HD ಕ್ವಾಲಿಟಿನಲ್ಲೇ, ಹೈ ಡೆಫಿನೇಷನ್ ಕ್ವಾಲಿಟಿನಲ್ಲೇ ವಿಡಿಯೋ ಮಾಡಬಹುದು. ಅದು ನಿಮಗೆ ಗೊತ್ತೇ ಇದೆ, ಇವಾಗ ಎಲ್ಲ ಫೋನ್ಗಳು ಆ ಲೆವೆಲ್ಗೆ ಡೆವಲಪ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ HD ಕ್ವಾಲಿಟಿ ವಿಡಿಯೋ ಮಾಡುವಂಥ ಫೋನೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಎಕ್ಸ್ಪೆನ್ಸಿವ್ ಕ್ಯಾಮ್ರಾದ ಅವಶ್ಯಕತೆ ಖಂಡಿತ ಇಲ್ಲ. ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ. ಅಕಸ್ಮಾತ್ ನಿಮ್ಗೆಲ್ಲೋ ಒಂದು ಕಡೆ ಫರ್ಮ್ ಆಗಿ ಒಂದು ಕಡೆ ಇಟ್ಬಿಟ್ಟು ವಿಡಿಯೋ ಮಾಡಬೇಕು ಆ ಥರ ಏನಾದರೂ ಇದ್ರೆ ಅದಕ್ಕೋಸ್ಕರ ನೀವು ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ಬೋದು. ಅಥವಾ ಇನ್ನೂ ಒಂದು ಟ್ರೈಪಾಡ್ ಬರುತ್ತೆ, ಫೋನ್ಗಳಿಗೂ ಕೂಡ ಟ್ರೈಪಾಡ್ ಬರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ವಿಡಿಯೋ ಮಾಡ್ಕೋಬಹುದು ಯಾರ ಸಹಾಯ ಇಲ್ಲದೇನೆ. ಸೊ ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಿವ್ ಕ್ಯಾಮ್ರಾದ ಅವಶ್ಯಕತೆ ಇಲ್ಲ. ಒಳ್ಳೆ ವಿಡಿಯೋ ಕ್ವಾಲಿಟಿ ವಿಡಿಯೋನ ನೀವು ನಿಮ್ಮ ಫೋನಲ್ಲೇ ಮಾಡ್ಕೋಬಹುದು. ಮೂರನೇ ಪಾಯಿಂಟ್ ನಾನು ಹೇಳ್ತಾ ಇರೋದು ಎಡಿಟಿಂಗ್ ಬಗ್ಗೆ. ಇವತ್ತು ನಾನು ಡೀಟೇಲ್ ಆಗಿ ಯಾವ ಥರ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ನಿಮಗೆ ಅದು ಬೇಕು, ಯಾರಿಗಾದ್ರೂ ಎಡಿಟಿಂಗ್ ಒಂದು ಬೇಸಿಕ್ಸ್ ಬೇಕು ಅಂತ ಇದ್ರೆ ನಾನು ಖಂಡಿತ ನನ್ನ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತೋರಿಸ್ತೀನಿ, ಯಾವ ಥರ ಬೇಸಿಕ್ ಎಡಿಟಿಂಗ್ಸ್ನ ತೋರಿಸ್ಕೊಡ್ತೀನಿ. ಬಟ್ ಒಂದು ಎಡಿಟಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಎಡಿಟಿಂಗನ್ನು ಕೂಡ ನೀವು ಯಾವ ಫೋನಲ್ಲಿ ವಿಡಿಯೋ ಮಾಡ್ತಿರೋ ಅದೇ ಫೋನಲ್ಲಿ ಆರಾಮಾಗಿ ಆ್ಯಪ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಎಲ್ರಿಗೂ ಗೊತ್ತೇ ಇದೆ, ಲೈಕ್ ಕೈನ್ ಮಾಸ್ಟರ್ ಆಗಿರ್ಬೋದು, ಅಥವಾ ವಿವಾ ವಿಡಿಯೋ ಆ ಥರ ಎಲ್ಲ ಒಂದು ಆ್ಯಪ್ಗಳಿದೆ. ಸೊ ಆ ಒಂದು ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಫೋನಲ್ಲೇ ಎಡಿಟ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಒಂದು ರಫ್ ಆಗಿ ಒಂದು 2 ವಿಡಿಯೋಸ್ ಸುಮ್ಮನೆ ಹಾಗೆ ಮಾಡ್ಕೊಂಡು ನೋಡಿ ಯಾವ ಥರ ಆಗುತ್ತೆ ಅಂತ. ಸೊ ನೀವು ಮಾಡ್ತಾ 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 ನೀವೇ ಇಂಪ್ರೂವ್ ಆಗ್ತೀರಾ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ರಫ್ ಆಗಿ 1-2 ವಿಡಿಯೋ ಎಡಿಟ್ ಮಾಡ್ಕೊಂಡು ನೋಡಿ, ಆಮೇಲೆ ನಿಮಗೆ ಅದರಲ್ಲಿ ನೀವು ಇಂಪ್ರೂವ್ ಆಗ್ತೀರಾ. ಸೊ ಒನ್ಸ್ ನೀವು ಅದನ್ನು ಮಾಸ್ಟರ್ ಮಾಡಿದ್ಮೇಲೆ ನೀವು ಲ್ಯಾಪ್ಟಾಪಲ್ಲೂ ಮಾಡ್ಕೋಬೋದು. ಅವಾಗ ನಿಮಗೆ ಲ್ಯಾಪ್ಟಾಪಲ್ಲಿ ಮಾಡೋದು ಇನ್ನೂ ಈಸಿ ಅಂತ ಅನಿಸುತ್ತೆ. ಸೊ ಫೋನಲ್ಲಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ಇಂಪ್ರೂವ್ ಆದಮೇಲೆ ಲ್ಯಾಪ್ಟಾಪಲ್ಲಿ ಮಾಡ್ಕೊಂಡು ನೋಡಿ, ನಿಮಗೆ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಎಡಿಟಿಂಗ್ ಆದಮೇಲೆ ಬರೋದು ಅಪ್ಲೋಡ್ ಮಾಡುವಂಥ ಪಾಯಿಂಟ್. ಅಪ್ಲೋಡ್ ಮಾಡೋಕ್ಕೆ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಇದೆ, ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಬೇಕು. ನಾಟ್ ಯೂಟ್ಯೂಬ್ ಸ್ಟುಡಿಯೋ. ನಿಮ್ಮ ಯಾವ ಒಂದು ಅಕೌಂಟಿಂದ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅದನ್ನು ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ ಲಿಂಕ್ ಮಾಡಿಬಿಟ್ಟು ಅದರಿಂದ ಲಾಗಿನ್ ಆಗಿ ಯೂಟ್ಯೂಬ್ ಸ್ಟುಡಿಯೋಗೆ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಪಾಯಿಂಟಲ್ಲಿ ನೀವು ಒಂದು ಒಳ್ಳೆ ಥಂಬ್ನೇಲ್ ಮತ್ತು ಒಂದು ಒಳ್ಳೆ ಟೈಟಲ್ ಅದು ತುಂಬ ಚೆನ್ನಾಗಿ ಕೊಡಬೇಕಾಗತ್ತೆ. ಅಂದರೆ ಥಂಬ್ನೇಲ್ ಅಂದರೆ ಒಂದು ಬರುವಂಥ ಫೋಟೋ, ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಮೇನ್ ಸ್ಕ್ರೀನಲ್ಲಿ ಬರುವಂಥ ಒಂದು ಫೋಟೋ, ಅದನ್ನು ಥಂಬ್ನೇಲ್ ಅಂತ ಹೇಳ್ತಾರೆ. ಅದು ಮತ್ತೊಂದು ಟೈಟಲ್, ಅದೆರಡು ತುಂಬಾ ಐ ಕ್ಯಾಚಿಂಗ್ ಇರಬೇಕು. ಅಂದ್ರೆ ಜನ ಅದನ್ನ ನೋಡಿದ ತಕ್ಷಣ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟಿಂಗ್ ಟೈಟಲ್ ಮತ್ತೆ ಥಂಬ್ನೇಲ್ ಕೊಟ್ರೆ ಆದಷ್ಟು ವೀವ್ಸ್ ಸಿಗುತ್ತೆ ನಿಮಗೆ. ಈ ಒಂದು ಒಳ್ಳೆ ಥಂಬ್ನೇಲ್ ಮತ್ತೆ ಟೈಟಲ್ ಕೊಡೋ ಉದ್ದೇಶ ಅಂದ್ರೆ ಅದನ್ನ ನೋಡಿದ ತಕ್ಷಣ ಜನ ಅದನ್ನ ಕ್ಲಿಕ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಒಂದು ಕ್ಲಿಕ್ ಥ್ರೂ ರೇಟ್ ಅಂತ ಇದೆ, ಲೈಕ್ CTR ಅಂತ ಹೇಳ್ತಾರೆ, ಅದು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದು ಜಾಸ್ತಿ ಆಗ್ತಿದ್ದಂಗೆ ಅದರ ಪರ್ಸೆಂಟೇಜ್, ಕ್ಲಿಕ್ ಥ್ರೂ ರೇಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವಾಗ ಜಾಸ್ತಿ ನಿಮ್ಮ ವಿಡಿಯೋನ ಬೇರೆ ಬೇರೆ ಜನರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಸೊ ಅದೇ ತರ ಯೂಟ್ಯೂಬ್ ಅಲ್ಗಾರಿದಮ್ ವರ್ಕ್ ಆಗೋದು. ಅಂದ್ರೆ ನಿಮ್ಮ ಒಂದು ಒಳ್ಳೆ ಥಂಬ್ನೇಲ್ ಮತ್ತೆ ಒಳ್ಳೆ ಟೈಟಲ್ ಇಂದ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆದ್ರೆ ನಿಮ್ಮ ಒಂದು ವಿಡಿಯೋ ಏನಿದೆ ತುಂಬಾ ಜನರಿಗೆ ರೆಕಮೆಂಡ್ ಆಗುತ್ತೆ, ಅವಾಗ ಜಾಸ್ತಿ ವ್ಯೂಸ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ಥಂಬ್ನೇಲ್ ಚೆನ್ನಾಗಿರ್ಬೇಕು, ಟೈಟಲ್ ಚೆನ್ನಾಗಿರ್ಬೇಕು ಅಂತ ಹೇಳೋದು. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಮಿಸ್ಲೀಡಿಂಗ್ ಟೈಟಲ್ ಅಂಡ್ ಥಂಬ್ನೇಲ್ ಹಾಕ್ತಾರೆ. ಅಂದ್ರೆ ಅವರ ಒಂದು ವಿಡಿಯೋದಲ್ಲಿ ಅಂತ ಒಂದು ಏನೋ ವಿಷಯನೇ ಇರೋದಿಲ್ಲ ಅಥವಾ ಆತರ ಏನೂ ಇರೋದಿಲ್ಲ, ಬಟ್ ಜಸ್ಟ್ ಒಂದು ಜನಗಳು ಒಂದ್ಸರಿ ಟಕ್ ಅಂತ ಕ್ಲಿಕ್ ಮಾಡ್ಲಿ ಅಂತ ಒಂದು ಒಳ್ಳೆ ಐ ಕ್ಯಾಚಿಂಗ್ ಟೈಟಲ್ ಕೊಟ್ಬಿಟ್ಟು ಹಂಗೆ ಒಂದು ಥಂಬ್ನೇಲ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ಬಿಡ್ತಾರೆ. ಸೊ ಜನಗಳು ಅವಾಗ ಕ್ಲಿಕ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅದೊಂದು ಸ್ವಲ್ಪ ಬೆನಿಫಿಟ್ ಆಗ್ಬೋದು, ಬಟ್ ನೆಕ್ಸ್ಟ್ ಹೋಗ್ತಾ ಅದು ನಮ್ಮ ಚಾನಲ್ಗೆ ನೆಗೆಟಿವ್ ಆಗಿನೇ ಇಫೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಈ ಚಾನಲ್ ಇದ್ರಲ್ಲಿ ಸುಮ್ಮನೆ ಏನೋ ಒಂದು ಈ ತರ
ಐ ಕ್ಯಾಚಿಂಗ್ ಟೈಟಲ್ ಹಾಕ್ಬಿಡ್ತಾರೆ, ಬಟ್ ಒಳಗಡೆ ಏನು ಅಂತ ಕಂಟೆಂಟ್ ಇರೋದಿಲ್ಲ ಅಂತ. ಸೊ ಗ್ರ್ಯಾಜುಯಲಿ ವ್ಯೂಸ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವಿಡಿಯೋದಲ್ಲಿ ಏನಿದೆ ಅದರಿಂದನೇ ಏನೋ ಒಂದು ವಿಷಯ ತಗೊಂಡ್ಬಿಟ್ಟು ಅದನ್ನೇ ಒಂದು ನೀಟಾಗಿ ಟೈಟಲ್ ಮತ್ತೆ ಥಂಬ್ನೇಲ್ ಮಾಡಿಕೊಂಡು ಮಾಡಿದ್ರೆ ಇದರಿಂದ ಒಳ್ಳೆ ವ್ಯೂಸ್ ಸಿಗುತ್ತೆ ಖಂಡಿತವಾಗ್ಲೂ. ಸೊ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಎಲ್ಲ ಕಡೆನೂ ನಿಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡೋದು. ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯಾವ್ಯಾವ ಸೋಷಿಯಲ್ ಪ್ಲಾಟ್ಫಾರ್ಮ್, ಯಾವ್ಯಾವ ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡ್ತಿರೋ ಎಲ್ಲ ಕಡೆನೂ ನಿಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡೋದು ನೀವು ಮಾಡಬೇಕಾಗಿರುವಂಥ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುವಂಥ ವ್ಯೂಸ್ ಬರೀ ನೀವು ಯಾರಿಗೆ ಶೇರ್ ಮಾಡಿರ್ತೀರಾ ನಿಮ್ಮ ವಿಡಿಯೋ ಲಿಂಕನ್ನು ಅದು ಮಾತ್ರ ಆಗಿರುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲೆಲ್ಲಿ ಶೇರ್ ಮಾಡಿರ್ತೀರಿ ಅವ್ರು ಮಾತ್ರ ನಿಮ್ಮ ಆ ವಿಡಿಯೋವನ್ನು ನೋಡ್ತಾರೆ. ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ನಿಮ್ಮ ವಿಡಿಯೋನ ಬೇರೆ ಯುನೀಕ್ ಪೀಪಲ್ ಅಂದರೆ ನಿಮ್ಗೆ ಗೊತ್ತಿಲ್ಲದಿರೋರಿಗೆ, ರ್ಯಾಂಡಮ್ ಪೀಪಲ್ಸ್ಗೆ ರೆಕಮೆಂಡ್ ಮಾಡೋದಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಏನಿದ್ರು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿನೇ ನೋಡಬೇಕು. ಸೊ ಆದಷ್ಟು ಜನರಿಗೆ, ನಿಮಗೆ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ, ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಕಡೆನೂ ಚೆನ್ನಾಗಿ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡಿ, ಚೆನ್ನಾಗಿ ಪ್ರಮೋಷನ್ ಮಾಡಿ, ನಿಮ್ಮ ವಿಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಿ. ಸೊ ಇದಾದಮೇಲೆ ಸ್ಟಾರ್ಟಿಂಗಲ್ಲೇ ಡಿಸಪಾಯಿಂಟ್ ಆಗಬೇಡಿ ಜಾಸ್ತಿ ವ್ಯೂಸ್ ಸಿಕ್ಕಿಲ್ಲ ಅಂತ. ಸೊ 100, 200, 300 ದಿಸ್ ಇಸ್ ಆಲ್ಸೋ ಅ ಗುಡ್ ನಂಬರ್. ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ವ್ಯೂಸ್ ಆಗೋದಿಲ್ಲ, ಎಲ್ಲರಿಗೂ ಇದೇ ಥರ ಆಗೋದು. ಒಂದು ಲಕ್ಕಿರೋರಿಗೆ ಮಾತ್ರ ಎಲ್ಲೋ ಸ್ಟಾರ್ಟಿಂಗಲ್ಲಿ ತುಂಬ ವ್ಯೂಸ್ ಆಗ್ಬೋದು, ಬಟ್ ಬಾಕಿ ಎಲ್ಲರಿಗೂ ಆಲ್ಮೋಸ್ಟ್ 100, 200, 300 ಅಪ್ ಟು ಮ್ಯಾಕ್ಸಿಮಮ್ ಅಂದರೆ 500 ವ್ಯೂಸ್ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಹಿಂಗೆ ಆಗೋದು. ಸೊ ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಅಪ್ಲೋಡ್ ಮಾಡ್ತಾ ಇರಬೇಕು. ಲೈಕ್ ಇವಾಗ ನೀವು ಮೊದಲೇ ಫಿಕ್ಸ್ ಆಗಬೇಕು, ನಾನು ಎಷ್ಟು ಸರಿ ಅಪ್ಲೋಡ್ ಮಾಡ್ತೀನಿ ಅಂತ. ಲೈಕ್ ಫ್ರೀಕ್ವೆನ್ಸಿ ಅಂದರೆ ನೀವು ವಾರಕ್ಕೆ 1 ಸರಿ ಅಪ್ಲೋಡ್ ಮಾಡ್ತೀರಾ ಅಥವಾ ವಾರಕ್ಕೆ 2 ಸರಿ ಮಾಡ್ತೀರಾ, ಆ ಥರ ನೀವು ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಆವಾಗ ನಿಮಗೆ ಅಪ್ಲೋಡ್ ಮಾಡೋಕ್ಕೊಂದು ಐಡಿಯಾ ಇರುತ್ತೆ. ಓಕೆ, ನಾನು ಈ ಥರ ಅಪ್ಲೋಡ್ ಮಾಡಬೇಕು, ಅದಕ್ಕೆ ನಿಮಗೆ ರೆಡಿ ಆಗೋಕ್ಕೆ ಟೈಮ್ ಕೂಡ ಇರುತ್ತೆ. ನೀವು ಮುಂಚೆನೇ ಫಿಕ್ಸ್ ಆಗಿದ್ರೆ ಯಾವ ಥರ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ವಾರಕ್ಕೆ ಅಟ್ಲೀಸ್ಟ್ 1 ವಿಡಿಯೋನಾದರೂ ಹಾಕಲೇಬೇಕು, ಅದರ್ವೈಸ್ ಯು ವಿಲ್ ಗೆಟ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಪೀಪಲ್. ಅಂದರೆ ಜನ ನಿಮ್ಮನ್ನು ಮರ್ತು ಬಿಡ್ತಾರೆ. ಲೈಕ್ ಏನು ಬರ್ತಾ ಇಲ್ಲ ಈ ಒಂದು ಇದರಿಂದ, ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಮಾಡ್ಬೋದು. ಸೊ ಹಾಗಾಗಿ ಫ್ರೀಕ್ವೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಇರಬೇಕು, ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್. ಸೊ ಒಂದು ವಿಡಿಯೋ ಅಪ್ಲೋಡ್ ನೀವು ಆದಮೇಲೆ ಅದರ ಎಲ್ಲ ಪರ್ಫಾರ್ಮೆನ್ಸ್ ಅಂದರೆ ಅನಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲನೂ ನೀವು ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡ್ಬೋದು. ಲೈಕ್ ಈ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ನೀವು ನಿಮ್ಮ ಫೋನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಕೊಟ್ಟರೆ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲೇ ನೀವು ನಿಮ್ಮ ವಿಡಿಯೋ ಎಷ್ಟು ವ್ಯೂವ್ ಆಯಿತು, ಹಾಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಲೈಕ್ ಎಷ್ಟು ಅವರ್ ವಾಚ್ ಆಗಿದೆ ನಿಮ್ಮ ವಿಡಿಯೋ, ಅದೆಲ್ಲನೂ ನೀವು ನೋಡ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಇರುವಂಥ ಮೊದಲನೇ ಕ್ರೈಟೀರಿಯಾ ಅಂದರೆ 1,000 ಸಬ್ಸ್ಕ್ರೈಬರ್ ಆಗಬೇಕು, ಇನ್ನೊಂದು 4,000 ಗಂಟೆ ನಿಮ್ಮ ಒಂದು ವಿಡಿಯೋ ವಾಚ್ ಆಗಿರಬೇಕು. ಒಂದು ವಿಡಿಯೋ ಅಲ್ಲ, ನೀವು ಎಷ್ಟು ವಿಡಿಯೋ ಎಲ್ಲ ಹಾಕ್ತಿರೋ ಅದೆಲ್ಲನೂ ಸೇರಿ 4,000 ಅವರ್ ವಾಚ್ ಆಗಬೇಕು. ಈ ಒಂದು ಕ್ರೈಟೀರಿಯಾ ಮ್ಯಾಚ್ ಆದರೆ ನೀವು ಮಾನಿಟೈಸೇಷನ್ ಮಾಡ್ಕೋಬೋದು. ಅಂದರೆ ಯು ಕ್ಯಾನ್ ಅರ್ನ್ ಮನಿ ಥ್ರೂ ಯೂಟ್ಯೂಬ್. ನಿಮಗೆ ಯೂಟ್ಯೂಬಿಂದ ದುಡ್ಡು ಸಿಗುತ್ತೆ. ಲೈಕ್ ಸ್ಟಾರ್ಟಿಂಗಲ್ಲೇ ತುಂಬ ಸಿಗುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಜಸ್ಟ್ ಆ ಒಂದು ಥ್ರೆಶೋಲ್ಡ್ ಮೀಟ್ ಆದಮೇಲೆ, ಲೈಕ್ 1K ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4,000 ಅವರ್ ವಾಚ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಕ್ವಾಲಿಫೈ ಆಗ್ತೀರಾ. ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ರಿವ್ಯೂ ಆದರೆ ಆಮೇಲೆ ನೀವು ಅದರ ಒಂದು ನಿಮ್ಮ ವಿಡಿಯೋಸ್ ಮೂಲಕ, ನೀವು ಹಾಕುವಂಥ ವಿಡಿಯೋಸ್ ಮೂಲಕ ಮನಿ ಅರ್ನ್ ಮಾಡ್ಬೋದು. ಸೊ ಈ ಮಾನಿಟೈಸೇಷನ್ ಏನಿದೆ ಇದು ಕೆಲವರಿಗೆ ಬೇಗ ಆಗುತ್ತೆ. ಲೈಕ್ ಅವರ ಡಿಪೆಂಡ್ಸ್ ಆನ್ ಯೋರ್ ಕಂಟೆಂಟ್. ತುಂಬ ಚೆನ್ನಾಗಿದ್ರೆ ಕಂಟೆಂಟು ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಬೇಗ ವಾಚ್ ಅವರ್ಸ್ ಆಗಬೇಕು 4,000, ಅದೂ ಬೇಗ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಕಂಟೆಂಟ್. ಸೊ ನಿಮ್ಮ ಕಂಟೆಂಟ್ ತುಂಬಾ ಚೆನ್ನಾಗಿದ್ರೆ ಒನ್ ಮಂತಲ್ಲಿ ಅಥವಾ 2 ಮಂತ್ಸ್ ಒಳಗಡೆ ಆಗಿಬಿಡುತ್ತೆ. ಬಟ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ನಿಮ್ಮ ವಿಡಿಯೋಸ್, ಜಾಸ್ತಿ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ, ಜಾಸ್ತಿ ಆಗ್ತಾ ಇಲ್ಲ ಅಂದರೆ ಇಟ್ ಡಿಪೆಂಡ್ಸ್. 4 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು, 8 ಮಂತ್ಸ್ ಆಗ್ಬೋದು. ಆ ಥರ ನಿಮ್ಮ ವಿಡಿಯೋ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಎಷ್ಟು ಜನರಿಗೆ ರೀಚ್ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾನಿಟೈಸೇಷನ್ ನೀವು ರೀಚ್ ಆಗ್ಬೋದು. ಆಲ್ಸೋ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಿಮಗೆ ಇದು ಏನು ಒಂದು ಮಾಡೋಕ್ಕಾಗಲ್ಲ ಅಂತ ಅನಿಸಿದ್ರು ನಿಮ್ಗೆ ಯಾರಾದರೂ ಒಬ್ರು ಗೊತ್ತಿರ್ತಾರೆ, ಲೈಕ್ ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಆದರೆ ಅವ್ರಿಗೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ, ಆ ಥರ ಏನಾದರೂ ಇದ್ದರೆ ಅವ್ರಿಗೂ ನೀವು ಇದರಿಂದ ಹೆಲ್ಪ್ ಮಾಡ್ಬೋದು. ಅವರ ಒಂದು ಟ್ಯಾಲೆಂಟ್ ಹೊರಗಡೆ ತರ್ಬೋದು. ಅವರ ಒಂದು ಟ್ಯಾಲೆಂಟನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು. ಸೊ ಅವ್ರಿಗೂ ಅದರಿಂದ ಒಂದು ಹೆಲ್ಪ್ ಆಗ್ಬೋದು. ಹಾಗಾಗಿ ಬರೀ ನಿಮ್ಮದು ಮಾತ್ರ ಅಲ್ಲ, ಬೇರೆಯವ್ರಿಗೂ ನೀವು ಇದರಿಂದ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಈ ಒಂದು ಮಾನಿಟೈಸೇಷನ್ ಆದಮೇಲೆ
ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಒಬ್ಬ ಹೈಯೆಸ್ಟ್ ಯೂಟ್ಯೂಬರ್ಗೆ ಎಷ್ಟು ದುಡ್ಡು ಬರುತ್ತೆ, ಅಥವಾ ಒಬ್ಬರು ನಾರ್ಮಲ್ ಇವಾಗ ಸ್ಟಾರ್ಟಿಂಗ್ ಚಾನೆಲ್ ಮಾಡಿರೋರ್ಗೆ ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಆದ್ರೂ ನನಗೊಂದು ಸ್ವಲ್ಪ ಬೇಸಿಕ್ ಏನು ಗೊತ್ತಿದೆ ಅದನ್ನ ನಾನು ಮಾನಿಟೈಸೇಷನ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ, ಒಂದು ಸ್ವಲ್ಪ ಡೀಟೇಲ್ ಆಗಿ ಯಾವ ಥರ ಮಾನಿಟೈಸೇಷನ್ ವರ್ಕ್ ಆಗುತ್ತೆ, ಎಷ್ಟು ವೀವ್ ಆದಮೇಲೆ ಎಷ್ಟು ಎಷ್ಟು ಡಾಲರ್ಸ್ ಬರುತ್ತೆ, ಆ ಥರ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ಇದು ನೀವು ಆಗುವಂಥ ವೀವ್ಸ್ ಅಂದರೆ ಬರೀ ವೀವ್ಸ್ ಅಲ್ಲ, ಆ್ಯಡ್ ವೀವ್ಸ್, ಆ ಒಂದು ವಿಡಿಯೋಗೆ ಬರುವಂಥ ಆ್ಯಡ್ಗಳು ಅದು ಎಷ್ಟು ವೀವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಮನಿ ಅರ್ನ್ ಮಾಡೋದು. ನಾಟ್ ಜಸ್ಟ್ ದ ವೀವ್ಸ್, ಜಸ್ಟ್ ಒಂದು ಆ್ಯಡ್ ಎಷ್ಟು ಬರುತ್ತೆ, ಆ ಆ್ಯಡನ್ನು ಎಷ್ಟು ಜನ ನೋಡ್ತಾರೆ ನಿಮ್ಮ ವಿಡಿಯೋದಲ್ಲಿ, ಅದ್ರ ಮೇಲೆ ನಿಮಗೆ ದುಡ್ಡು ಬರುವಂಥದ್ದು. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ಡೋಂಟ್ ಸ್ಕಿಪ್ ಮೈ ಆ್ಯಡ್ಸ್. ನನ್ನ ಆ್ಯಡ್ಸನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಸಾಧ್ಯ ಆದರೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರ ಸೈಟನ್ನು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬನ್ನಿ ಸುಮ್ಮನೆ ಹಂಗೆ, ಅಥವಾ ಏನಾದ್ರು ಒಂದು ಇನ್ಸ್ಟಾಲ್ ಮಾಡೋದೇನಾಗುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನನಗೂ ಏನಾದ್ರು ಒಂದು ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಜೋಕ್ಸ್ ಅಪಾರ್ಟ್, ಸುಮ್ಮನೆ ತಮಾಷೆಗೆ ಹೇಳಿದೆ, ಅಂದ್ರೂ ಮಾಡ್ತೀರಾದರೆ ಮಾಡಿ, ಅಡ್ಡಿ ಇಲ್ಲ. ಸೊ ಈ ಎಡಿಟಿಂಗ್ ಮತ್ತು ಉಳಿದಿರೋ ಅಂತ ಈ ಮಾನಿಟೈಸೇಷನ್ ಬಗ್ಗೆ ಏನಿದೆ ಅದನ್ನು ನಾನು ಬೇರೆನೇ ಒಂದು ಡೀಟೇಲ್ ಆಗಿ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಯಾರ್ಯಾರಿಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇದೆ, ಅಥವಾ ಯಾವ ಥರ ಎಡಿಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಇದ್ದರೆ ಆ ಒಂದು ಬ್ಲಾಗ್ ನೋಡಿದ್ರೆ ನಿಮಗೆ ಅದರಿಂದ ಒಂದು ಯೂಸ್ ಆಗ್ಬೋದು. ಸೊ ಆಮೇಲೆ ನೀವು ಡಿಸೈಡ್ ಮಾಡಿಕೊಂಡು ನಿಮ್ಮ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ನೀವು ಶುರು ಮಾಡ್ಕೋಬೋದು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಇವಾಗಷ್ಟೇ ಕಲ್ತಿರೋಳು, ಆದರೂ ನನಗೆ ಗೊತ್ತಿರೋದನ್ನು ಒಬ್ಬರಿಗೆ ಹೇಳ್ಕೊಟ್ಟಾಗ ಅದರಿಂದ ಅವ್ರಿಗೇನಾದ್ರು ಯೂಸ್ ಆಗುತ್ತೆ ಅಂದರೆ, ಯಾಕಂದ್ರೆ ನನ್ನ ಹತ್ರ ಕೇಳಿರೋದ್ರಿಂದ ಕೆಲವರು, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಮಾಡಿರೋಂಥ ವಿಡಿಯೋ ಇದು. ಸೊ ಅವ್ರಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಅಂದರೆ ನನ್ನ ಮನಸ್ಸಿಗೂ ಏನೋ ಒಂದು ಖುಷಿ ಆಗುತ್ತೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಸೊ ನಮ್ಮ ಛೋಟಾ ಚಾಂಪಿಯನ್ ಇಲ್ಲಿ ತನಕ ಅವ್ರ ಪಾಡಿಗೆಲ್ಲ ಆಟಾಡ್ಕೊತಾ ಇದ್ರು, ನಾನೇನೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಫುಲ್ ಸಪೋರ್ಟ್ ಕೊಟ್ಟರು, ನನಗೆ ಡಿಸ್ಟರ್ಬ್ ಮಾಡಿದೆ, ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ರು. ಇವಾಗ ಇಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಎಲ್ಲರಿಗೆ ಏನು ಹೇಳ್ತಾರೆ ಅಂಶ್? ಎಲ್ಲರೂ ಮನೇಲಿ ಖುಷಿಯಾಗಿರಿ ಅಂತ ಹೇಳು. ಎಲ್ಲ ಮನೇಲಿ ಖುಷಿಯಾಗಿರಿ. ಹೌದು, ಕೊರೋನಾ ಕಂಪ್ಲೀಟ್ ಆಗಿ ಹೋಗೋ ತನಕ ಮನೇಲೇ ಇರಿ, ಕೇರ್ಫುಲ್ ಆಗಿರಿ. ಇನ್ನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸೇ ಬಾಯ್. ಬಾಯ್.